ಕೊರೋನಾ ಸೋಂಕಿನ ಪಾಸಿಟಿವಿಟಿ ದರ ಕಡಿಮೆಯಾಗಬೇಕಾದರೆ ಜನರ ಸಹಕಾರ ಅಗತ್ಯವಾಗಿಬೇಕು. ಸರ್ಕಾರದ ಮಾರ್ಗಸೂಚಿ ನಿಯಮಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡದೇ ಇದ್ದಲ್ಲಿ ಸೋಂಕು ಪ್ರಮಾಣ ಇಳಿಕೆಯಾಗಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವಿಟಿ ಪ್ರಮಾಣ ಕಡಿಮೆಯಾಗುತ್ತಿದ್ದರೂ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಕಡಿಮೆಯಾಗುತ್ತಿಲ್ಲ ಎಂದು ಜಿಲ್ಲಾಧಿಕಾರಿ ಜಿ. ಜಗದೀಶ್ ಹೇಳಿದರು. ಉಪವಿಭಾಗದ ಸರ್ಕಾರಿ ಆಸ್ಪತ್ರೆಯ ವಠಾರದಲ್ಲಿ ನಿರ್ಮಾಣವಾಗುತ್ತಿರುವ ಆಮ್ಲಜನಕ ಸ್ಥಾವರ ಘಟಕದ ಕಾಮಗಾರಿ ಪರಿಶೀಲನೆ ಬಳಿಕ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಅಭಿಪ್ರಾಯಗಳನ್ನು ಪಡೆದುಕೊಂಡು 50ಕ್ಕಿಂತ ಹೆಚ್ಚು ಸೋಂಕಿತರ ಪ್ರಕರಣಗಳಿರುವ 35 ಗ್ರಾಮ ಪಂಚಾಯಿತಿಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೋಂಕು ಹೆಚ್ಚುತ್ತಿರುವ ಕೆಲವೊಂದು ಗ್ರಾಮ ಪಂಚಾಯಿತಿಗಳು ಸ್ವ ಇಚ್ಛೆಯಿಂದಲೇ ಸ್ವಯಂ ನಿರ್ಧಾರವನ್ನು ಕೈಗೊಂಡು ಪೂರ್ಣ ಲಾಕ್ಡೌನ್ ಅನುಷ್ಠಾನ ಮಾಡಲಾಗ್ತಾ ಇದೆ. ಇಂತಹ ಪಂಚಾಯಿತಿಗಳಿಗೆ ಜಿಲ್ಲಾಡಳಿತ ನಿಮ್ಮೊಂದಿಗೆ ಇದೆ ಎಂಬ ಭರವಸೆಯನ್ನ ಕೊಟ್ಟಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಇವತ್ತಿನಿಂದ ಸುಮಾರು 35 ಪಂಚಾಯಿತಿಯ ಸುಮಾರು 50 ಗ್ರಾಮಗಳು ಸಂಪೂರ್ಣ ಲಾಕ್ಡೌನ್ ಆಗಿದೆ. ಎಲ್ಲ ಪಂಚಾಯತ್ನವರ ಆಸಕ್ತಿ ಮೇರೆಗೆ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀವಿ. ನಿಜವಾಗೂ ಸಹ ಉತ್ತಮವಾದ ಸ್ಪಂದನೆ ಇದೆ. ಈಗಾಗಲೇ ಕೋಟೇಶ್ವರ ನೋಡಿ ಬಂದಿದ್ದೀನಿ, ಉತ್ತಮವಾದ ಸ್ಪಂದನೆ ಇದೆ. ಈಗ ನಾವು ಜಟ್ಕಲ್ಲಿಗೆ ಹೋಗ್ತಾ ಇದ್ದೀವಿ, ಅದಾದಮೇಲೆ ಬೈಂದೂರು, ಶಿರೂರು ವಿಸಿಟ್ ಮಾಡಿರ್ತೀವಿ. ಈ ಥರ ಎಲ್ಲ ಕಡೆಗೂ ಸಹ ಅವರೇ ಸುವಮೋಟೋ ಮಾಡುವಂಥ ಪಂಚಾಯತ್ಗಳು ಸಹ ಇದೆ. ಹಾಗಾಗಿ ಇವತ್ತಿನಿಂದ ಸುಮಾರು 35 ಪಂಚಾಯಿತಿಯ ಸುಮಾರು 50 ಗ್ರಾಮಗಳು ಸಂಪೂರ್ಣ ಲಾಕ್ಡೌನ್ ಆಗಿದೆ. ಎಲ್ಲ ಪಂಚಾಯತ್ನವರ ಆಸಕ್ತಿ ಮೇರೆಗೆ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀವಿ. ನಿಜವಾಗೂ ಸಹ ಉತ್ತಮವಾದ ಸ್ಪಂದನೆ ಇದೆ. ಈಗಾಗಲೇ ಕೋಟೇಶ್ವರ ನೋಡಿ ಬಂದಿದ್ದೀನಿ, ಉತ್ತಮವಾದ ಸ್ಪಂದನೆ ಇದೆ. ಈಗ ನಾವು ಜಟ್ಕಲ್ಲಿಗೆ ಹೋಗ್ತಾ ಇದ್ದೀವಿ, ಅದಾದಮೇಲೆ ಬೈಂದೂರು, ಶಿರೂರು ವಿಸಿಟ್ ಮಾಡಿರ್ತೀವಿ. ಈ ಥರ ಎಲ್ಲ ಕಡೆಗೂ ಸಹ ಅವರೇ ಸುವಮೋಟೋ ಮಾಡುವಂಥ ಪಂಚಾಯತ್ಗಳು ಸಹ ಇದೆ. ಹಾಗಾಗಿ ನಾನು ಬಾಕಿ ಉಳಿದಂಥ ಪಂಚಾಯತ್ ಅಧ್ಯಕ್ಷರು ಮತ್ತು ವಿಡಿಯೋಗಳಲ್ಲಿ ಮನವಿ ಮಾಡ್ತೀನಿ, ನಿಮ್ಮಲ್ಲೂ ಸಹ ಪ್ರಕರಣಗಳು ಕಡಿಮೆ ಇರ್ಬೋದು, ಆದರೆ ಏರಿಕೆ ಟ್ರೆಂಡಲ್ಲಿದ್ದರೆ ಅಂಥ ವಿಲೇಜ್ಗಳನ್ನು ಸ್ವಯಂ ಲಾಕ್ಡೌನ್ ಮಾಡೋ ಮೂಲಕ ನಮ್ಮ ಹಳ್ಳಿಯ ಜನರ ಪ್ರಾಣ ರಕ್ಷಣೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆ ರೀತಿ ಯಾರಾದರೂ ಸುವಮೋಟೋ ಮಾಡಲಿಕ್ಕೆ ಮುಂದೆ ಬಂದರೆ ಅವರಿಗೆ ಜಿಲ್ಲಾಡಳಿತ ಯಾವಾಗಲೂ ಸಹ ಸಪೋರ್ಟ್ ಮಾಡ್ತಾ ಅಂತ ಹೇಳಲಿಕ್ಕೆ ಈಗ ಸಮಾಜದಲ್ಲಿ ದುಡ್ಡು ತಿನ್ನುವಂಥ ವರ್ಗಕ್ಕೆ ಕೇಸ್ಗಳು ಬರ್ತಾ ಇರೋದನ್ನು ನಾವು ನೋಡಿದ್ದೀವಿ. ಒಬ್ರಿಗೆ ಬಂದರೆ ಅವ್ರ ಮನೆಯವರಿಗೆಲ್ಲರಿಗೂ ಸಹ ಬರ್ತಾ ಇದೆ. ಹಾಗಾಗಿ ಯಾರೆಲ್ಲ ಕೆಲಸಕ್ಕೆ ಹೋಗುವಂಥವ್ರಿದ್ದಾರೆ, ಕೆಲಸದ ಸ್ಥಳದಲ್ಲಿ ಒಂದಿಷ್ಟು ಕೋವಿಡ್ ನಾರ್ಮ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕಂತ ನಾನು ಕೋರ್ತೀನಿ. ಒಮ್ಮೆ ಅಕಸ್ಮಾತ್ ನಿಮಗೆ ಒಬ್ರಿಗೆ ಬಂದರೆ ತಕ್ಷಣ ಮನೆಯವರಿಂದ ಐಸೋಲೇಟ್ ಆಗಬೇಕು, ನಮ್ಮ CCC ಬರಬೇಕು, ಮನೆಯವ್ರನ್ನ ಉಳಿದವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾರೆಲ್ಲ ದುಡಿದು ತಿನ್ನೋವಂಥವ್ರಿದ್ದಾರೆ ಅವರಿಗೆ ಈ ಪ್ರಕರಣಗಳು ಬರ್ತಾ ಇದೆ, ಅಂಥವರ ಸಪೋರ್ಟಿಗೆ ಜಿಲ್ಲಾಡಳಿತ ಇದೆ. ಹಾಗಾಗಿ ಯಾರಿಗಾದರೂ ತಕ್ಷಣ ಬಂದರೆ ಅವರು ಟೆಸ್ಟ್ ಮಾಡ್ಕೋಬೇಕು, ಟೆಸ್ಟ್ ಮಾಡಿಕೊಂಡು ನಮ್ಮ CCCಗೆ ಬರಬೇಕು, ಇಲ್ಲ ಆಸ್ಪತ್ರೆ ಬೇಕಂದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಉಳಿದ ಮನೆಯವ್ರನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕ್ರಮ ವಹಿಸಬೇಕಂತ ನಾನು ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.